ಇಂಥವು ಸರ್ ಎಷ್ಟು ಜನ ಕೈ ಜೋಡಿಸ್ತಾರೋ ಅಷ್ಟು ಚೆನ್ನಾಗುತ್ತೆ, ಇನ್ನೂ ಚೆನ್ನಾಗುತ್ತೆ. ಈ ತರ ಎಷ್ಟು ಸರ್ಕಾರಿ ಸ್ಕೂಲ್ಗಳಿಗೆ ಗಮನ ಕೊಡ್ತಿದಿರಲ್ಲ ಸರ್, ಅದಕ್ಕೆ ಖುಷಿ ಆಗುತ್ತೆ ರೀ. ನಾನು ಹೇಳ್ತಿಲ್ಲ ಸರ್, ಎಷ್ಟು ಜನ ಸಾಧಕರ ನೋಡಿದೀವಿ ಸರ್, ಎಲ್ಲ ಸರ್ಕಾರಿ ಸ್ಕೂಲಲ್ಲಿ ಓದವ್ರೆ, ಆಮೇಲೆ ಕಾನ್ವೆಂಟ್ ಅಲ್ಲ ಒಂದು ಗ್ರೂಪ್. ಬಟ್ ರಿಯಲ್ ಗ್ರೇಟ್ ಅಚೀವರ್ಸ್ ನೀವು ಸರ್ಕಾರಿ ಸ್ಕೂಲ್, ಅವರು ಸರ್ಕಾರಿ ಸ್ಕೂಲ್, ನಾವು ಶುರು ಮಾಡಿದ್ವಿ ಸರ್ಕಾರಿ ಸ್ಕೂಲ್ ಅಲ್ಲೇ, ಆಮೇಲೆ ಕಾನ್ವೆಂಟ್ಗೆ ಹೋದ್ವಿ. ಶುರುವಾಗಲ್ಲ ಅವರು ಎಲ್ಲ, ನಾವೆಲ್ಲ ಸರ್ಕಾರಿ ಕನ್ನಡ ಮೀಡಿಯಂ. ಬೆಳಿಗ್ಗೆ ಹೇಳಿದೆ ಈ ತರ ಹೀಗಿದೆ ಅಂತ, ನಾನು ಫಸ್ಟ್ ಬರ್ತಿದ್ದೀನಿ. ಅದು ಸರ್ಕಾರಿ ಸ್ಕೂಲು ಕಾನ್ವೆಂಟ್ ಸ್ಕೂಲ್ ಏನು ಮ್ಯಾಟ್ರ್ ಆಗಲ್ಲ ಸರ್, ಮ್ಯಾಟ್ರ್ ಆಗೋದು ವ್ಯಕ್ತಿ, ಆ ಶಿಕ್ಷಕ, ಅಲ್ಲಿರೋ ಟೀಚರ್. ಬಟ್ ಜೊತೆ ಈ ತರ ಸೌಲಭ್ಯಗಳು ನೀವೆಲ್ಲ ಕೊಟ್ಬಿಟ್ರೆ ಈಗ ಎಲ್ಲಾ ಕಡೆ ನೋಡ್ತಾ ಇದ್ದೀನಿ ಸರ್, ಆಲ್ ಬಿಗ್ ಪ್ರೈಸಸ್ ಸರ್ಕಾರಿ ಶಾಲೆಗಳಿಗೆ ಈ ತರ ಒಳ್ಳೆ ಮನಸ್ಸಿರೋ ಜನ ಸೇರಿ ಅದನ್ನ ಎಲ್ಲಾ ಕಡೆ ನ್ಯೂ ಲೈಫ್ ಟು ಈ ತರ ಗವರ್ಮೆಂಟ್ ಸ್ಕೂಲ್ಸ್ಗೆ ಅಂತ ಈ ಪ್ರಯತ್ನಕ್ಕೆ ಶುಭವಾಗಿ ಯಾರು ಕೈ ಜೋಡಿಸಿದ್ರು ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ನಮ್ಮದೇ ತಾಲೂಕಿನ ಒಂದು ಸಣ್ಣ ಈ ಕಡೆ ಸುಲ್ಕೇರಿಯಲ್ಲಿ 25 ಜನ ಸ್ಟೂಡೆಂಟ್ ಆಗಿ ಅದು ಕ್ಲೋಸ್ ಆಗುವ ಮಟ್ಟಕ್ಕೆ ಬಂದದ್ದು. ಊರಿನವರೆಲ್ಲ ಸೇರಿ ಇವತ್ತು ಕನ್ನಡ ಮೀಡಿಯಂಗೆ ಸೀಟ್ ಇಲ್ಲ ಅಂತ ಹೇಳುವಷ್ಟು ಜನ 700 ಆಗಿದೆ ಕನ್ನಡ ಮೀಡಿಯಂ. ವಿವೇಕಾನಂದ ವಿದ್ಯಾಭ್ಯಾಸ ಊರಿನ ಕಮಿಟಿ ಮಾಡಿ ಬೆಳೆಸ್ತಾ ಇದ್ದಾರೆ. ಸರಿ, ಏನ್ ಸರ್, ಒಂದು ಶಾಲೆ ಮುಚ್ಚೋಗುತ್ತೆ ಅಥವಾ ಶಾಲೆ ಬಿದ್ದೋಗುತ್ತೆ ಅಂದ್ರೆ ಭವಿಷ್ಯನೇ ಮುಚ್ಚೋದಂಗಲ್ಲ. ನಾನ್ ನಿಮ್ ವಯಸ್ಸಲ್ಲಿ ಇದ್ದಾಗ ನನ್ನ ಪ್ರಾಬ್ಲಮ್ ಏನ್ ಗೊತ್ತಾ, ಇಂಗ್ಲಿಷ್ ಬರ್ತಾರೆ, ಒಂದು ಪದ ಇಂಗ್ಲಿಷ್ ಬರ್ತೀನಿ, ಓಕೆನಾ. ನಾನೊಂದು ಸಣ್ಣ ಹಳ್ಳಿಯಿಂದ ಬೆಂಗಳೂರು ಬಂದ್ಬಿಟ್ಟಿದ್ದೀನಿ, ನನ್ನ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ನಮ್ಗೆ ಇಂಗ್ಲಿಷ್ ಬರಲ್ಲ. ಮುಂದೆ ಈ ಥರ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀನಿ, ಈ ಥರ ಒಂದು ಸುಂದರವಾದ ಹುಡುಗಿ ಫ್ರಂಟಲ್ಲಿ ನಿಂತಾಳೆ, ನನಗೆ ಮೂ ಅಂತ. ನನಗೆ ಮೂ ಅಂದರೆ ಏನು ಅಂತ ಗೊತ್ತಿಲ್ಲ, ನಮ್ಗೆ ಬರಲ್ಲ, ಇಂಗ್ಲಿಷ್ ಬರಲ್ಲ. ಇವಳು ಮೂ ಅಂತೇಳಿ ನನಗೆ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಎಲ್ಲರೂ ನಗ್ತಾ ಇದ್ದಾರೆ, ನನಗೆ ಅಳು ಅಂದರೆ ಅಳು. ನಾನು ನಿನ್ನ ವಯಸ್ಸು ಕಣೋ, ನಿನ್ನ ವಯಸ್ಸೇನೋ ಆಯ್ತಾ, 4ನೇ ಕ್ಲಾಸ್. ನಾನು ಮನೆಗೆ ಹೋಗಿ ಅಳ್ತಾ ಇದ್ದೀನಿ. ನಮ್ಮ ಅಪ್ಪ ಬಂದ್ರು, ಯಾಕೆ ಅಳ್ತಾ ಇದ್ದೆ? ನನಗೆ ಇಂಗ್ಲೀಷ್ ಬರಲ್ಲಪ್ಪ, ಎಲ್ಲ ರೇಗಿಸ್ತಾರೆ, ನನಗೆ ಇಂಗ್ಲೀಷೇ ಬರಲ್ಲ ಅಂದ್ರು. ಅಪ್ಪ ಹೇಳಿದ್ರು, ಹೇ ದಾಟಾ, ಇಂಗ್ಲೀಷ್ ಕಲಿಯಕ್ಕಾಗಲ್ಲ, ಅದೊಂದು ಭಾಷೆ ಅಷ್ಟೇ, ಕಲಿಯಕ್ಕಾಗಲ್ವಾ ಅಂದ್ರು. ಓ ಅಷ್ಟೇನ, ಅದು ದೊಡ್ಡ ವಿಷಯ ಅಲ್ವಾ ಅಂತ ನಂಗೆ ಅನ್ನಿಸ್ತು. ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಇಂಗ್ಲೀಷ್ ಅಲ್ಲಿ 3rd ರ್ಯಾಂಕ್ ಯಾರು? ಅದಕ್ಕೆ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಇಂಗ್ಲಿಷ್ ಅಲ್ಲಿ 2nd ರ್ಯಾಂಕ್ ಯಾರು? ಅದಕ್ಕೆ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಇಂಗ್ಲಿಷ್ ಅಲ್ಲಿ 1st ರ್ಯಾಂಕ್ ಯಾರು? ಯಾಕೆ? ಅಷ್ಟೇ. ಲೈಫಲ್ಲಿ ಎಲ್ರು ಕೇಳಿಸ್ಕೊತೀರಾ ಮಕ್ಳ? ಎಲ್ರ ಗಮನಲ್ಲಿ ಇಟ್ಕೊಳ್ಳಿ. ನನಗೆ ಹೂ ಕೊಟ್ಟಿದ್ರಲ್ಲ, ನಿಮ್ಮೆಲ್ರಿಗೂ ಪರ್ಸನಲ್ ಥ್ಯಾಂಕ್ಸ್. ಒಂದು ನಾಪ್ಕ ಇಟ್ಕೊಳ್ಳಿ, ಲೈಫಲ್ಲಿ ಯಾವುದಕ್ಕೂ ಹೆದರ್ಬಾರ್ದು, ಏನ್ ಕಂಡ್ರು ಭಯ ಪಡಬೇಡಿ. ಬಿಸ್ನೆಸ್ ಮಾಡ್ಬೇಕಾ ಬಿಸ್ನೆಸ್, ರಾಜಕೀಯಕ್ಕೆ ಹೋಗ್ಬೇಕಾ ರಾಜಕೀಯ, ಕಟ್ಟಬೇಕು ಸರ್, ತಾನೇ ಬೀಳಲ್ಲ ಆಕಾಶದಿಂದ. ಯಾವ ತರ ಬದುಕು ನೀವು ಕಟ್ಕೊಳ್ತೀರಿ? ಒಂದು ಬದುಕು ಬ್ಯಾಂಕ್ ಬ್ಯಾಲೆನ್ಸು, ಆ ಥರ ಒಂದು ಬದುಕು, ಆ ಥರ ಬದುಕನ್ನು ಕಟ್ಬೋದು. ಅಥವಾ ಕೀರ್ತಿ, ಫೇಮಸ್ಸು, ಕಟ್ಔಟ್ಗಳು, ಆ ಥರ ಬದುಕನ್ನು ಕಟ್ಬೋದು. ಅಥವಾ ನಿಮ್ಮ ಜೀವನವನ್ನು ಮಿಕ್ಕವರಿಗೆ ಮುಡಿಪಾಗಿಟ್ಟು ಅವರ ಸಂತೋಷದಲ್ಲಿ ಸಂತೋಷವನ್ನು ಕಾಣುವಂಥ ಒಂದು ಬದುಕನ್ನ ಇವರೆಲ್ಲ ಸೇರಿ ಕಟ್ಕೊಂಡಿದ್ದಾರೆ. ಅದು ಅಂದರೆ ಇದು ನನ್ನ ಬದುಕು ಅಂತಲ್ಲ, ಯಾರೋ ಗವರ್ಮೆಂಟ್ ಸ್ಕೂಲ್, ಆ ಗವರ್ಮೆಂಟ್ ಸ್ಕೂಲ್ ಬಿತ್ತೋಗಿದೆ, ಅದು ಮತ್ತೆ ನಾವು ಕಟ್ಕೊಡ್ಬೇಕು ಅಂತ ಅನಿಸಿದೆಯಲ್ಲ, ಆ ಗುಣಕ್ಕೆ, ಆ ಒಳ್ಳೆತನಕ್ಕೆ ನಮ್ಮನ್ನು ಸರ್ ಆಲ್ ಆಫ್ ಯು. ಆ ಉದ್ದೇಶ ರಾಜೇಶ್ ಬ್ಯೂಟಿಫುಲ್. ಅದೇ ಬದುಕು ಕಟ್ಟೋದಂದ್ರೆ ಅದು ರೀ. ಇನ್ನೊಬ್ಬರ ನಗುವಲ್ಲಿ ಇನ್ನೊಬ್ಬರ ನೋವಿಗೆ ನೀವು ಹೆಗಲು ಕೊಡ್ತಿರಲ್ಲ, ಅದಕ್ಕಿಂತ ಒಂದು ದೊಡ್ಡ ಬದುಕು ಕಟ್ಟೋ ವಿಷಯ ಇಲ್ಲ. ಅದನ್ನು ಇವರೆಲ್ಲ ಸೇರಿ ಮಾಡಿದ್ದಾರೆ. ಬದುಕು ಕಟ್ಟೋಣ ಸಂಸ್ಥೆಯ ನಮ್ಮ ರಾಜೇಶ್ ಪೈ ಆಗಲಿ, ಜನಾರ್ದನ ಆಗಲಿ, ಮೋಹನ್ ಅವರಾಗಲಿ, ಅವ್ರಿಗೆ ನಮ್ಮ ಜೊತೆಗಿರುವಂಥ ನಮ್ಮ ಈ ಸ್ಥಳೀಯ ನಾಯಕರೆಲ್ಲ ಬಹಳ ಮುಖ್ಯ ಆಗ್ತಾರೆ ಇಂಥ ವಿಷಯಕ್ಕೆ. ಸರ್ ರೋಟ್ರಿ ಮೆಂಬರು. ನನಗೆ ರೋಟ್ರಿಯಲ್ಲಿ ನಿಮ್ಮ 4 ಹೇಗಿದೆ ಅದು ಬಹಳ ಇಷ್ಟ ಸರ್. ಈಸ್ ಇಟ್ ಫೇರ್ ಟು ಆಲ್ ಕನ್ಸರ್ನ್, ಈಸ್ ಇಟ್ ದ ಟ್ರೂತ್, ಫೇರ್ ಟು ಆಲ್, ಇದು ಸತ್ಯನದು. ಎಲ್ರಿಗೂ ಅದಕ್ಕೆ ಸಹಾಯ ಆಗುತ್ತೆ ಅಂತ ಯೋಚನೆ ಮಾತ್ರ ಅದು ಭಾಳ ಇಷ್ಟ ಆಗುತ್ತೆ. ರೋಟ್ರಿ ಅವರು ಕೈ ಜೋಡಿಸಿದ್ದಾರೆ, ಕ್ಯಾನ್ಸರ್ ನೋಡ್ಸ್ ಅವರು ಕೈ ಜೋಡಿಸಿದ್ದಾರೆ. ಈ ಸ್ಥಳೀಯರು ಹಲವರು ಸೇರಿ ಈ ಸ್ಕೂಲ್ ಮಾತ್ರ ಅಲ್ಲ, ಓಕೆ, ಈ ಒಂದು ಸ್ಕೂಲ್ನ ಮಾತ್ರ ಅಲ್ಲ, ಇನ್ನು ಹಲವು ಸ್ಕೂಲ್ಗಳನ್ನು ಅಡಾಪ್ಟ್ ಮಾಡಿಕೊಂಡು ಅದಕ್ಕೆ ಪುನರ್ಜೀವ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಇದಕ್ಕಿಂತ ಒಂದು ಅದ್ಭುತವಾದ ಯೋಚನೆ ಸದ್ಯಕ್ಕೆ ಇರಕ್ಕಿಲ್ಲ. ಯಾಕಂದ್ರೆ ಸರ್, ನಮ್ಮ ಭಾರತದ ಭವಿಷ್ಯ ಮಕ್ಕಳು ಅಂದರೆ
ಅವರ ಭವಿಷ್ಯ ಅಡಗಿರೋದು ಈ ಶಾಲೆಗಳಲ್ಲಿ. ಈ ಶಾಲೆಗಳನ್ನ ಹೌದು ಕೇಳ್ಪಟ್ಟೆ. ಹೌದಾ? ನೈಸ್. ಜೊತೆಗೆ ನಮ್ಮ ಮಾನ್ಯ ವೀರೇಂದ್ರ ಹೆಗ್ಗಡೆ ಅವರು ಇದ್ದಾರಂತೆ, ಅವರ ಮಾರ್ಗದರ್ಶನ ಬೇರೆ ಇದೆಯಂತೆ. ಹಾಗಾಗಿ ಅದ್ಭುತವಾದಂಥ ಕೆಲಸ ಮಾಡಿದ್ರಿ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.